ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪೂರ್ ಅವರ ಹುಟ್ಟುಹಬ್ಬವನ್ನ ಬಂದರಿನಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆ ವಸತಿ ರಹಿತರ ಆಶ್ರಯ ಕೇಂದ್ರದಲ್ಲಿ ಸರಳವಾಗಿ ಆಚರಿಸಲಾಯಿತು. ಮಂಗಳೂರಿನಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಎನ್ನುವ ಸಂಘಟನೆಯನ್ನ ಸ್ಥಾಪಿಸಿ ತುಳುನಾಡು ತುಳು ಭಾಷೆ ಸೇವೆಯನ್ನ ಮಾಡುತ್ತಾ ಬರುತ್ತಿರುವ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜೆಪ್ಪು ಅವರ ಹುಟ್ಟುಹಬ್ಬವನ್ನ ಬಂದರ್ನಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆಯ ವಸತಿ ರಹಿತರ ಆಶ್ರಯ ಕೇಂದ್ರದಲ್ಲಿ ಕೇಕ್ ಕತ್ತರಿಸಿ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭ ಯೋಗೀಶ್ ಶೆಟ್ಟಿ ಜೆಪ್ಪು ಅವರು ಮಾತನಾಡಿ, ನಾವು ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಹಣ ಮಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ನಾವು ಎಷ್ಟು ಜನರ ವಿಶ್ವಾಸವನ್ನ ಗಳಿಸಿದ್ದೇವೆ ಎನ್ನುವುದು ಮುಖ್ಯ. ಜೀವನದಲ್ಲಿ ಇರುವಷ್ಟು ದಿನ ಇತರರಿಗೆ ಸಹಾಯವನ್ನ ಮಾಡಿಕೊಂಡು ಬದುಕುವುದೇ ಜೀವನ ಎಂದು ಹೇಳಿದ್ರು. ಇನಿ ಮೇಡಮ್ ಗೊತ್ತು ಕಾಣೆಗಳು ಬ್ಲಡ್ ಡೊನೇಷನ್ ಕ್ಯಾಂಪ್ ತಲುಪಿರ್ತಾವ ಐದ ಐಬೆಟ್ಟಿಗೆ ಎಂಗ್ಲೆ ಒಂಜಿ ಕಾಲ್ ಬರ್ತದೆ ಮಂಡ ಒಂಜಿ ಕಾರ್ಪೊರೇಟ್ ನಮ್ಮ ಕುಲಶೇಖರ್ ಒಂಜಿ ಗುವೆಲ್ ಗಿಡ ಒಂಜಿ ಜನ ಬಿಡಿ ಬ್ರಾಂಚ್ ಸುಸೈಡ್ ಮಂತೇರ್ ಬಂದು ಎಂಕುಲು ಯೋಚನೆ ಮಂದಿದ ಪಂಡ ಬಯ್ಯದ ಕಡಿಬಿಡಿ ಆಣದ ಎಂಕಲ್ಬೋದು ಮರಣ ದಪ್ಪು ನೆಟ್ಟ ಮಾಡಿ ಎಂಕಲ್ ಯಾಕಂಡ್ ಅಲ್ಪ ಡೆಡ್ ಬಾಡಿ ಗುವೆಲ್ ಮಿದ್ದು ದಪ್ಪು ನೆಟ್ಟಲ್ಲ ಯಾನ ವರ್ಷದ ಮೇಡಮ್ ಎಂಕುಲು ಅವಳಿತ್ತ ಅದೇ ಪಂಡ ಎಂಗ್ಲ ಉದ್ದೇಶ ಪಂಡ ಒವೇ ಬರ್ತಿದ್ದ ಅವಳು ಎಂಜಿನ ಅವಳು ಸಮಾಜದ ಕೆಲಸದ ಬಿತ್ತು ದಾಲೈನ ಮಾತು ದೇವಲ್ಲಿಗೆ ಇನ್ನು ಯಾರು ಬಾಧ್ಯದಿಲ್ಲ ವಿದಿನ್ ಸೆಕೆಂಡ್ ಬೊಕ್ಕ ನಮ್ಮ ಉಲ್ಲನ ಬಂದ ಏನೆಲ್ಲ ಗ್ಯಾರಂಟೀಸ್ ಎಡ್ಡೆ ಮಾತು ಈಟೆ ಬಂದಾಂಡ ಎಂಗೂರು ಮಂದಿ ಎಡ್ಡೆ ಕೆಲಸ ಮಾತ್ರ ಇನ್ನು ಯಾರು ವಾಟ್ಸಪ್ ಅಂತ ಉನಿತ್ ಅನ್ನ ಬಗ್ಗೆ ಈತೆ ಕೆಲವರು ಗೊತ್ತಿಚ್ಚಿ ಇನಿ ಬರೋದುಂಡು ಆದರೆ ಈತೆ ಆಶ್ರಮ ಹೇಳ್ಕೊಂಡು ಬಂದಿದ್ದೇನೆ ಈತಿ ಜೋಕ್ಲಗಾರ ಎಜುಕೇಶನ್ ಕೊಡೋದಿತ್ತೇನೆ ಈತಿ ಜನಗಾರ ಸಹಾಯ ಬಂದಿದ್ದಾರೆ ಬಂದು ಒಂಜಿ ವಾಟ್ಸಪ್ ಸ್ಟೇಟಸ್ ಬರೋದುಂಡು ಈ ರವಿ ನಮ್ಮ ಯೋಚನೆ ಬಂದು ಗೊತ್ತಾಗ್ಬೋದು ಇನಿ ಓಲ್ಲ ಅದ ಏತ ಆಸ್ತಿ ಉಂಡು ಏತ ಬದುಕೊಂಡು ಬಂದು ಪೂಜೆರಿ ಇನಿ ಯಾರು ಬರೋದಿಲ್ಲ ಈತಿ ಜನ ದತ್ತು ಜೋಕ್ಲ ಅಂತ ತೊಂದಿರಿ ಈತಿ ಜೋಕ್ಲಿಗೆ ಶಿಕ್ಷಣ ಕೊಡೋದಿಲ್ಲ ಈತ ಆಶ್ರಮಗಾರ ಡೈಲಿ ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ ಇನಿ ಜನಗಳು ಅವೇನು ಮಾಡ್ತಾರೆ ಮನುಷ್ಯ ನಮ್ಮ ಜೀವೋಡುಪನಾಗ ಎಂಚಿನ ಕೆಲಸ ಮಂತ ಏತ ಆಸ್ತಿ ಮಂತ ಬಂದ ಪಕ್ಕ ಗೊತ್ತು ಪೂಜಿ 5 ಪಕ್ಕ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಾಲ್ಪಟ್ಟಿ ಮನ್ಪಿರೋ ವಿಷಯ ಬೇತೆ ನಮ್ಮ ಒಂಜೆ ನಮ್ಮ ಈ ಜೀವನ ರೂಪನ ಏತ್ ಉಪಕಾರ ಮಂತ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು ಮಾತನಾಡಿ, ನಮ್ಮ ಹುಟ್ಟು ಉಸಿರಿನಿಂದ, ಸಾವು ಹೆಸರಿನಿಂದ. ಯೋಗೀಶ್ ಶೆಟ್ಟಿ ಜೆಪ್ಪು ಅವರು ತನ್ನ ಜೀವನದಲ್ಲಿ ಸಮಾಜಮುಖಿ ಕಾರ್ಯವನ್ನ ಮಾಡುವ ಮೂಲಕ ಅನೇಕ ಜನರನ್ನ ಗಳಿಸಿದ್ದಾರೆ. ಅವರಿಗೆ ದೇವರು ಸದಾ ಒಳ್ಳೆಯದನ್ನ ಮಾಡಲಿ ಎಂದು ಹೇಳಿದ್ರು. ಪೂರ್ವಾರ್ಜಿತವಾದ ಚಿಂತನ ಕರ್ಮಫಲ ತಂಡ ಪುಣ್ಯಫಲ ಮಾತೆರಡ್ಲೈತೆ ಕೋಟಿಗಟ್ಟಲೆ ಬಲವಿತ್ತು ಪದವಿತ್ತಿನಾಗೆ ಮಾತೆರಗಿ ಸಮಾಜಕ್ಕೂ ನಾಲ್ಕು ಕೊರಡು ಕಟ್ಟು ನಾವು ಅಕಲ ಭಾವನೆ ನಡೀತು ಅಂಚನೆ ತನ್ನ ಶರೀರಡು ಬೋರ್ತಿನಾದ ತಾಕತ್ತಿಕ್ಕೊಂಡು ತಾಕತ್ತಿತ್ತಿನವು ಸಬಲೆ ಆದಿತ್ತಿಂದಂತ ಅಬಲೆರೇನು ಕೂಡ ರಕ್ಷಣೆ ಮಲ್ಕೊಡು ಕಣ್ಪನ ಚಿತ್ರ ಭಾವನೆ ಬರ್ತದೆ ತನ್ನ ಕಣ್ಣೆದುರುದಾದಲ್ಲ ಅಂಡ ಎಂಕದ ಉಳಿದು ಗೊತ್ತಿಗೆ ಮಾಡಿದ್ರೆ ಬರಿಯ ಬೋಪನಾಗ್ಲಿಕ್ಕೂ ಅಂತಂದ್ರೆ ಐತ ಬಗೆಯ ಸ್ಪಂದನ ಮಲ್ಪನ ಚಿತ್ರ ಗುಣ ಬರಡು ನಂಟ ರಕ್ತಗತವಾದ ಬರ್ಬೋದು ಅತ್ತಂಡ ಪೂರ್ವಾರ್ಜಿತವಾದ ಚಿತ್ರ ಪುಣ್ಯ ಫಲಟ ಬರ್ಬೋದು ಇನಿ ಯೋಗೀಶಣ್ಣನ ಅಭಿನಂದನೆ ಮಲ್ಪರೆ ಬರ್ತಾನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾದ ಯಾರು ಬರ್ತಾನೆ ಯೋಗೀಶಣ್ಣೆ ಮಲ್ಪನ ಚಿಂತನ ತುಳು ಭಾಷಾ ಸಂಸ್ಕೃತಿಗೆ ಆರ್ಗೊರ್ನ ಚಿಂತನ ಕೊಡುಗೆ ತಾನೊಂಜಿ ಶ್ರೀಗಂಧದ ಉಪಾಧಿಗೆ ತಾನನ್ನು ತರೆಯುತ್ತದೆ ಸಮಾಜಕ್ಕೆ ಪರಿಮಾಣ ಗುರುತನ ಚಿಂತನೆ ಒಂಜಿ ಎಡ್ಡೆತನಂತ ಒಂಜಿ ಅಭಿಮಾನಿ ಆದಿ ಅನ್ಬತ್ತದೆ ಅದಕ್ಕೆ ಅಭಿನಂದನೆ ಮಾಡ್ಕೊಂಡು. ಈ ಸಂದರ್ಭ ಯೋಗೀಶ್ ಶೆಟ್ಟಿ ಜೆಪ್ಪು ಅವರ ಅನೇಕ ಬಂಧು ಮಿತ್ರರು ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.